ಬ್ಯಾರಿ ವಾರ್ತೆಗೆ ಮರ್ಹಬಾ. ನಾನು ಅನ್ಸಾರಿ ನೋಳಿ ಸುದ್ದಿ ಉಲ್ಲರಿಪ್ಪು. ಪೆರ್ನಾಲ್ ನಿಲ ಒಗ್ಗಟ್ಟ ತೀರ್ಮಾನ ಅವಶ್ಯ. ರಸೀದ್ ಹಾಜರ್ ವಸಿಯತ್. ಉಳ್ಳಾಲ್ದು ತೊಡಗಿತ್ತು ಡಯಾಲಿಸಿಸ್ ಘಟಕ. ಕಿಡ್ನಿ ಸೀಕ್ರಂಕ್ ಕೊಸಿ ಮೈಕಾಲ್ದು ಗುಂಬಂತು ಇಂಡಿಯನ್ ಕಾಂಬಾಟ್ ಸ್ಪೋರ್ಟ್ಸ್ ಅಕಾಡೆಮಿ. ದೇರ್ಲಗಟ್ಟೆಲ್ ನಡ್ನತ್ತು ಪಾವತಂಕ್ ಹಕ್ಕು ಪತ್ರ ಕೊಡ್ಕು ರಿಲೀಸ್. ದೇರ್ಲಗಟ್ಟೆಲ್ ತೊಡಗಿರು ರಾಯಲ್ಸ್ ಮೆನ್ಸ್ ಕ್ಲಬ್ ಆನಿಂಗಲೆ ಪ್ಯಾಂಟ್ ಚಟ್ಟೆರೆ ಅಂಗಡಿ. ನೋಂಬು ಪಿನ್ನೆ ಪೆರ್ನಾಲ್ಗು ಮಾದ ಕಂಡು ತೇವನವರು ಇದ್ರೆ ತೀರ್ಮಾನ ಎಡ್ಕರೆ ಖಾಲಿಯಾರಂಗ ಐತಿಕ್ಕರು ಆಯಂಗು ಏಂಡು ನೋಂಬು ಪಿಡಿಕರೆ ವಿಷಯದಲ್ಲೂ ಮಾದ ಕಾಂಡ ವಿಷಯದಲ್ಲೂ ತೆಲು ಗೊಂದಲ ಐತಿಂತು ಖಾಲಿಯಾರ ಮನೆ ನಡ್ಲು ಅಂಗನೆತಿಗ ಮತ್ತು ಖಾಲಿವಾಲ್ ಮಾಲು ಒಗ್ಗಟ್ಟು ತೀರ್ಮಾನ ಎಡ್ಕೊನುಂಟು ಉಲ್ಲಾಲ ದರ್ಗತ್ತೆ ತಲೆಮುಪ್ಪಾಯಿ ರಶೀದ್ ಹಾಜಾರ್ ವಸಿಯತ್ತು ಚೊಂದರು. ಪೆರ್ನಾಲೆ ನೀಲಾವು ಆಗೋಸ ಆಕ್ರೆ ವಿಷಯದಲ್ಲಿ ಎಲ್ಲ ಖಾಲಿಯಾರ್ ಮಾರು ಒಗ್ಗಟ್ಟು ತೀರ್ಮಾನ ಎಡ್ಕೊನುಂಟು ಉಲ್ಲಾಲ ಸೈಯದ್ ಮದಿನ ದರ್ಗತ್ತೆ ತಲೆಮುಪ್ಪಾಯಿ ರಶೀದ್ ಹಾಜಾರ್ ಚೊಂದರು. ಮುಸ್ಲಿಂ ರಂಗ ನೋಂಬು ನಿಸ್ಕಾರ ಕುರಾನ್ ಹದೀಸ್ ಬಾಂಗಿಂಗನ ಎಲ್ಲ ವಿಷಯದಲ್ಲೂ ಒಗ್ಗಟ್ಟು ಕಾಟಿಯಂಗುಂ ನಿಲಾವು ಕಾಂಡೆ ವಿಷಯದಲ್ಲೂ ಒಗ್ಗಟ್ಟು ಕಾಟತ್ತಿದಲು ಆಲ್ಮಾರ್ ಗೊಂದಲತ್ತರು ಉಲ್ಲಾರಂಟು ಹಾಜಾರ್ ಬೇಜಾರು ಕಾಟಿತ್ತು. ಕೊರಿ ವರ್ಷ ಮುನ್ನಲು ಖಾಲಿಯಾರ್ ರಂಗಲೆ ತೀರ್ಮಾನ ಬೇರೆ ಆಯ್ದಲು ಜನ್ನು ನಾಲ್ ಪೆರ್ನಾಲ್ ಆಯ್ತು ಮಿಲಾದು ನಬಿ ಜನ್ನು ನಾಲ್ ಆಯ್ತು ಈಂಡು ನೋಂಬ್ರಿ ವಿಷಯತ್ತು ಮೈಕಾಲ್ತೆ ಖಾಲಿಯಾರ್ ಮಾದ ಕಂಡುರುಂಟು ಜೊಂತು ಅಯ್ಲೆ ಖಾಲಿಯಾರ ಇತ್ತು ಅನುಸರಿಸಂಗ ತಿರಾಬಿ ನಿಸ್ಕರ್ಚಿನಾರು ಆಯ್ಗೆ ಬೇರೆಲ್ಲ ಖಾಲಿಯಾರಂಗ ಮಾದ ಕಂಡೆ ವಿಷಯ ಚೊಲ್ಲು ಮತ್ತು ಒಲಿಂಬರೆ ಗಂಟೆ ಖಾಲಿ ನಿಂತು ಅದಲ್ಲಂಟು ಮೈಕಾಲ್ತಿಗೆ ಬೇರೆ ಬೇರೆ ಖಾಲಿಯಾರಂಗ ಇನ್ನೆಂಗು ಉಡುಪಿ ಕಾಸರಗೋಡು ಖಾಲಿಯಾರಂಗ ಉಳ್ಳಾರು ಹಿಂಗ ಮಾದತ್ತೆ ವಿಷಯത്തിൽ ಒಗ್ಗಟ್ಟು ತೀರ್ಮಾನ ಎಟ್ಕಾತೆದಲು ಮುಸ್ಲಿಂ ಆಲ್ಮಾರ್ ಗೊಂದಲ ತರಿಕ್ಕಿರೋದು ನೋಕಿತ್ತು ಆಜಾರು ಒಗ್ಗಟ್ಟರ ವಿಷಯത്തിൽ ಮುಂಡೀರು. ಸಮಾಜದ ಮುಖ್ಯಸ್ಥರುಗಳಲ್ಲಿ ಎಲ್ಲ ಕಾಜಿಗಳಲ್ಲಿ ವಿನಂತಿ ಮಾಡುವುದೇನಂತ ಹೇಳಿದರೆ, ಮಂಗಳೂರು ಜಿಲ್ಲೆ ಅದೇ ರೀತಿ ಉಡುಪಿ ಜಿಲ್ಲೆ ಈ ಹಿಂದೆ ಒಂದೇ ಜಿಲ್ಲೆಯಾಗಿ ಕಾರ್ಯನಿರ್ವಹಿಸುವಂಥ ಒಂದು ಸಂದರ್ಭ ಇತ್ತು. ಇದೀಗ ಎರಡು ಜಿಲ್ಲೆಗಳು ಉಭಯ ಜಿಲ್ಲೆಗಳಾಗಿ ವಿಭಜಿಸಲ್ಪಟ್ಟು ದಾಖಾ ಜಿಲ್ಲೆ ಉಡುಪಿ ಜಿಲ್ಲೆ ಎಂಬ ಹೆಸರಿನಲ್ಲಿ ಇವತ್ತು ಎಲ್ಲ ವ್ಯವಸ್ಥೆಗಳು ನಡೀತಾ ಇದೆ. ಅದೇ ರೀತಿ ಕಾಜಿಗಳು ಕೂಡ ಮಂಗಳೂರಿಗೆ ಉಡುಪಿಗೆ ಅಥವಾ ಬೇರೆ ಬೇರೆ ಕಡೆಗಳಿಗೆ ಬೇರೆ ಬೇರೆ ಕಾಜಿಗಳು ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಈ ಎಲ್ಲ ಬಹುಮಾನ್ಯರಾದ ಕಾಜಿಗಳವರು ಒಂದು ಉತ್ತಮವಾದಂಥ ಇಸ್ಲಾಮಿನ ಒಂದು ತತ್ವಾದರ್ಶಗಳಿಗೆ ನಮ್ಮ ಸಮುದಾಯವನ್ನು ಮುಂದಕ್ಕೆ ಕೊಂಡು ಹೋಗಲಿಕ್ಕೆ ಬಹಳಷ್ಟು ಅರಹಸಿ ದುಡಿಯುವಂಥ ಪ್ರಮುಖ ವಿದ್ವಾಂಸಗಳಾಗಿದ್ದಾರೆ. ಇವರಲ್ಲಿ ನನ್ನ ಒಂದು ಕಳಕಳಿಯ ವಿನಂತಿ ಏನು ಅಂತ ಹೇಳಿದರೆ, ಈ ಮೊನ್ನೆ ದಿವಸ ನಮ್ಮ ಪ್ರಾರಂಭಗೊಂಡಂಥ ರಂಜಾನ್ ದಿವಸ 7 ಗಂಟೆಗೆ ಚಂದ್ರದರ್ಶನವಾಗಿದ್ದರೂ ಒಂದು ತೀರ್ಮಾನಕ್ಕೆ ಬರಬೇಕಾದರೆ 9:30 ಗಂಟೆ ರಾತ್ರಿವರೆಗೆ ಜನರು ಕಾಯುವಂಥ ಪರಿಸ್ಥಿತಿ. ಅದೇ ರೀತಿ ಗೊಂದಲಗಳಿಗೆ ಎಡೆಯಾಗಿ ಬಹಳಷ್ಟು ಯುವಕರು ಅಥವಾ ಹಿರಿಯರು ಎಲ್ಲರೂ ಸೇರಿ ಬೇರೆ ಬೇರೆ ಕಡೆ ಚರ್ಚೆ ಮಾಡುವಂಥ ಒಂದು ವಾತಾವರಣ ಖಂಡಿತವಾಗಿಯೂ ಅದು ಸಲ್ಲದು. ಹಾಗಾಗಿ ನನ್ನ ಒಂದು ಅಭಿಪ್ರಾಯವನ್ನು ಈ ಮೂಲಕ ಹಂಚುತ್ತಾ ಇದ್ದೇನೆ. ಉಭಯ ಜಿಲ್ಲೆಗಳ ಎಲ್ಲ ಕಾಜಿಗಳು, ಸಾಧ್ಯವಾದರೆ ಕಾಸರಗೋಡಿನ ಕಾಜಿಗಳು ಒಟ್ಟು ಸೇರಿಕೊಂಡು ಒಮ್ಮತ ಅಭಿಪ್ರಾಯದಿಂದ ಈ ಚಂದ್ರದರ್ಶನದಂಥ ವಿಶೇಷವಾದಂಥ ಚರ್ಚಿತ ವಿಚಾರಗಳನ್ನು ತೀರ್ಮಾನಿಸುವುದು ಒಳಿತು. ಆ ರೀತಿ ತೀರ್ಮಾನ ಮಾಡಿದಾಗ ಊರಿನಲ್ಲಿರುವಂಥ ಕೆಲವೊಂದು ಏನು ಸಂಘ ಸಂಸ್ಥೆಗಳಿದೆ ಅವರಲ್ಲಿರುವಂಥ ಭಿನ್ನಾಭಿಪ್ರಾಯವನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲವಾದಲ್ಲಿ ನಮ್ಮ ಕಾಜಿಗಳು ಹೇಳಿದರು, ನಿಮ್ಮ ಕಾಜಿಗಳು ಹೇಳಿದರು ಎಂಬ ತರ್ಕದಿಂದ ವಾತಾವರಣವು ಕಲುಷಿತಗೊಳ್ಳುವಂಥದ್ದು ಮೊನ್ನೆ ದಿನ ನಡೆದಿದೆ. ಹಾಗಾಗಿ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಿದಂಥ ಮುಸಲ್ಮಾನರ ನಮ್ಮೆಲ್ಲರ ಒಳಿತಿಗೆ ಬೇಕಾಗಿ ಕಾಜಿಗಳಾದ ತಾವುಗಳು ಈ ರೀತಿ ಒಂದು ತೀರ್ಮಾನಕ್ಕೆ ಒಮ್ಮೆ ಬಂದು ತೀರ್ಮಾನವನ್ನು ಹಂಚಿಕೊಳ್ಬೇಕು ಅಂತ ಹೇಳಿ ಈ ಮೂಲಕ ತಮ್ಮನ್ನು ನಾನು ಭಿನ್ನವಿಸಿಕೊಳ್ತಾ ಇದ್ದೇನೆ. ಅಲ್ಲಾಹನು ಇಹಪರಗಳಲ್ಲಿ ನಮ್ಮೆಲ್ಲರನ್ನು ರಕ್ಷಿಸಲಿ, ಆಮೀನ್. ನಿಂಗಲರ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ. ನಂಗಲೆ ಸಂಪರ್ಕ ಸಂಖ್ಯೆ 9341863043. ಜಂಡು ಕಿಡ್ನಿ ಪೋಯಂಕ್ ಡಯಾಲಿಸಿಸ್ ಹಾಕೋನವರು ಇದು ಎಲ್ಲ ತಿಂಗಳು ಹಾಕಿಕೊಂಡು ಬರ್ನವರು ಇದಕ್ಕೆ ಚಮ್ಮೆ ಚೆಲೋ ಉಂಡು. ಅಂಗನಿತಿಕಂ ಡಯಾಲಿಸಿಸ್ ಫ್ರೀ ಅವರದು ವೆನ್ಲಾಕ್ಲು ಮಾತ್ರ
ಇಂಗನಿಕ ಮತ್ತು ಉಳ್ಳಾಲ್ತನು ಡಯಾಲಿಸಿಸ್ ಘಟಕ ಆವೊಂಜೊಲ್ರೆ ನೆಲೆಲು ಶಾಸಕ ಯುಟಿ ಖಾದರ್ ಉಳ್ಳಾಲ್ತೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಯಾಲಿಸಿಸ್ ಘಟಕத்துக்கு தொடக்க கொடுத்து ಕಿಡ್ನಿ ರೆಸಿ ಕಿನ್ನೆಂಕ್ ಕೊಣ ಕಿಟ್ಟೋನು ಏದೋ ಎಡೆಂಗೇರಿಲ್ಲಾಂಟು ಮರಂದು ಕಿಟ್ಟೋನು ಚೊಲ್ಲುರೆ ನೆಲೆಲು 10 ಬೆಡ್ರೆ 20 ಕಾಲದ ತಕ್ಕದಾಯ ಡಯಾಲಿಸಿಸ್ ಘಟಕ ಉಂಡಾಕ್ರ ಅದಿಲು ಮೈಕಾಲ ಕ್ಷೇತ್ರ ತನಕ ಸುರುತೆ ಅವಕಾಶ ಕೊಡ್ಕುರ ಈ ಘಟಕத்துக்கு ದಾನಿಮಾರು ಮಿಷನ್ ತಂಡೆ ಚೊಂದುರಾರು ಡಾಕ್ಟರ್ ರಂಗ ಪಿನ್ನ ನರ್ಸ್ ರಂಗ ಬೇನವರು ಈ ಜವಾಬ್ದಾರಿಗೆ ಏನಪೋಯಿ ಆಸ್ಪತ್ರೆ ಎಡ್ತುರಿಂಟು ಶಾಸಕ ಯುಟಿ ಖಾದರ್ ಚೊಂತು ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರತ್ತು ಉಂಡವರೆ 10 ಬೆಡ್ರೆ ಡಯಾಲಿಸಿಸ್ ಘಟಕತೆ ಸೊರಪನ್ನಿಕ್ಕೆ ತೊಡಕ ಕೊಟ್ಟು ಅಯಲು ಮುಂಡಿತ್ತು ಎತ್ತರ ಬೇಲೆ ಪೈಸಕಾರ ಆಯಂಗುಂ ಕಿಡ್ನಿ ಸೀಕ್ ಬಂದೆಂಗು ತಿಂಗಳು ಡಯಾಲಿಸಿಸ್ ಖರ್ಚು ಹಾಕುನವರು ಅದು ಅಂಗನೆ ರಾಹತ್ರೆ ಮೇ ದೂರ ಹಾಕ್ರು ಇದ್ರೆ ನೋಕಿಟ್ಟು ನಾನು ಆರೋಗ್ಯ ಸಚಿವ ಆಯ್ತಿನ್ನಪ್ಪ ಎಲ್ಲ ತಾಲೂಕುಲು ಡಯಾಲಿಸಿಸ್ ಘಟಕ ತೊಡಂಗ್ರೆ ಆಲ್ಚನ ಪೋಲೆ ಸುಳ್ಯ ಬೆಳ್ತಂಗಡಿ ಪಿನ್ನ ಬಂಟ್ವಾಳತ್ತಲು ಡಯಾಲಿಸಿಸ್ ಘಟಕ ತೊಡಗಿನ ಮೈಕಾಲ್ತೆ ಘಟಕ ರಾಜ್ಯದಲ್ಲೇ ಮಾದರಿ ಆಯಿರು ಅಂತ ಅಯಲು ತೆರಿಪಾಟಿದ್ದು ಬಹುಶಃ ಇವತ್ತು ನಮ್ಮ ರೋಗಿಗಳು ಭಾಳಷ್ಟು ಇವತ್ತು ಮಾನಸಿಕ ಒತ್ತಡದಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆರ್ಥಿಕವಾದ ಸಮಸ್ಯೆ ಕೂಡ ಇವತ್ತು ಎಲ್ಲರಿಗೂ ಕೂಡ ಇವತ್ತು ಇದೆ. ಎಷ್ಟೇ ದೊಡ್ಡ ಶ್ರೀಮಂತರಾದರೂ ಕೂಡ ಡಯಾಲಿಸಿಸ್ಗೆ ಸಂಬಂಧಪಟ್ಟಾಗೆ ರೋಗಿಗಳು ಇವತ್ತು ಪ್ರತಿದಿನ ತಿಂಗಳು ಕೂಡ ಅವರಿಗೆ ಅದಕ್ಕೆ ಆದಂಥ ಒಂದು ಖರ್ಚು ಇದ್ದ ಕಾರಣ ಭಾಳ ಸಮಸ್ಯೆ ಇದ್ದ ನಮಗೆ ಈಗಲ್ಲ. ನಾನು ಆರೋಗ್ಯ ಸಚಿವನಾಗಿ ನಾನು ಅನುಭವ ಪಡೆದಿದ್ದೆ. ನಾನು ಆರೋಗ್ಯ ಸಚಿವನಾಗಿದ್ದಾಗ ನಮ್ಮ ಪ್ರಥಮ ಬಜೆಟ್ನಲ್ಲೇ ಬಹುಶಃ ಇವತ್ತು ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲೂ ಕೂಡ ಕಡಿಮೆ ಪಕ್ಷ 10 ಬೆಡ್ ಡಯಾಲಿಸಿಸ್ ಸೆಂಟರ್, ಪ್ರತಿ ತಾಲೂಕಿನಲ್ಲಿ ಕೂಡ ಇವತ್ತು ಡಯಾಲಿಸಿಸ್ ಸೆಂಟರ್ ಪ್ರಾರಂಭ ಮಾಡಬೇಕಂತೇಳಿ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಇವತ್ತು ಡಯಾಲಿಸಿಸ್ ಕೇಂದ್ರವನ್ನು ಅವತ್ತು ನಾವು ಪ್ರಾರಂಭ ಮಾಡಿದ್ದೆವು. ಅವತ್ತು ನಮ್ಗೆ ಒಮ್ಮೆಲೆ ಪ್ರತಿಯೊಂದು ವರ್ಷ 1ನೇ ವರ್ಷ ಎಲ್ಲ ತಾಲೂಕನ್ನು ಪ್ರಾರಂಭ ಮಾಡಬೇಕಿದ್ರೂ ಕೂಡ ನಮ್ಮಲ್ಲಿ ಟೆಕ್ನಿಷಿಯನ್ಸ್ ಮತ್ತು ಅದಕ್ಕೆ ನರ್ಸಸ್ಗಳ ಕಡಿಮೆ ಇದ್ದ ಕಾರಣ ನಮಗೆ ಅವತ್ತು ಎಲ್ಲ ತಾಲೂಕಿನಲ್ಲಿ 1 ವರ್ಷ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಾವು ಪ್ರತಿಯೊಂದು ವರ್ಷ ಒಂದು ತಾಲೂಕಿನಲ್ಲಿ ಡಯಾಲಿಸಿಸ್ ಕೇಂದ್ರ ಪ್ರಾರಂಭ ಮಾಡಿಕೊಂಡು ಪ್ರಥಮವಾದ ತಾಲೂಕು ನಮ್ಮ ಮಟ್ಟದ ಡಯಾಲಿಸಿಸ್ ಕೇಂದ್ರ ಸುಳ್ಯದಲ್ಲಿ, 2 ಬೆಳ್ತಂಗಡಿಯಲ್ಲಿ ಮತ್ತು ಬಂಟ್ವಾಳದಲ್ಲಿ, ಈಗ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಕೂಡ ಇವತ್ತು ಡಯಾಲಿಸಿಸ್ ಕೇಂದ್ರ ಸರ್ಕಾರದಿಂದ ನಾವಿವತ್ತು ಪ್ರಾರಂಭ ಮಾಡಿದ್ದೇವೆ. ಮಂಗಳೂರಿನಲ್ಲಿ ಅತ್ಯಧಿಕ ಆಧುನಿಕತೆ ಮತ್ತು ತಂತ್ರಜ್ಞಾನವುಳ್ಳ ಕೇಂದ್ರವನ್ನು ಕೂಡ ನಾವು ಪ್ರಾರಂಭ ಮಾಡಿ ರಾಜ್ಯದಲ್ಲೇ ಮಾದರಿ. ಮೇಲಂಗಡಿ ಜುಮಾಪಲಿರೆ ಬೆಲೆ ಉಸ್ತಾದ್ ಮೊಹಮ್ಮದ್ ಅಲಿ ಮದನಿ ದುವಾ ಹಾಕಿತು ಸೊರಪನಿಗೆ ತೊಡಕ ಕೊಟ್ಟದ್ದು. لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. ಉಳ್ಳಾಲ ನಗರಸಭೆಯ ತಲೆಮುಪ್ಪಾಯಿ ಚಿತ್ರಕಲಾ ಚಂದ್ರಕಾಂತ್, ಜನ್ನಾಮತೆ ತಲೆಮೂಪ ಯುಪಿ ಅಯೂಬ್ ಮಂಚಿಲ, ಮೇಲಂಗಡಿ ಪುದಿಯಪಲ್ಲಿರೆ ತಲೆಮೂಪ ಮುಸ್ತಫಾ ಅಬ್ದುಲ್ಲಾ, ಹರೇಕಳ ಗ್ರಾಮ ಪಂಚಾಯತ್ ತಲೆಮೂಪ ಬದುರ್ದೀನ್ ಫರೀದ್ ನಗರ, ಸಮುದಾಯ ಆರೋಗ್ಯ ಕೇಂದ್ರತೆ ಡಾಕ್ಟರ್ ವಿದ್ಯಾಸಾಗರ್, ಆಯುಷ್ ಜಿಲ್ಲೆರೆ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್, ಸಮುದಾಯ ಕೇಂದ್ರತೆ ಡಾಕ್ಟರ್ ಸಹಾನಾ, ಕಾಂಗ್ರೆಸ್ ನೇತಾವು ದಿನೇಶ್ ಕುಂಪಾಲ, ಪಿನ್ನೆ ಯೂಸುಫ್ ಉಳ್ಳಾಲ್, AR ನಜೀರ್ ಇಂಗೈನಾರ್. ಇತ್ತರ್ತಲು ಮೈಕಾಲ್ದಲ್ಲಿ ಇಲ್ಲದಾಯಿ ಇಂಡಿಯನ್ ಕಾಂಬಾಟ್ ಸ್ಪೋರ್ಟ್ಸ್ ಅಕಾಡೆಮಿ ಚೊಲ್ರೆವರು ಅಕಾಡೆಮಿ ಮೈಕಾಲ್ದಲ್ಲಿ ತೊಡಗಿರು. ಇದರ ವಿಷಯದಲ್ಲಿ ರಾಜ್ಗೋಪಾಲ್ ರೈ ಸುದ್ದಿಗೋಷ್ಠಿಯಲ್ಲಿ ಚೊಂತು ICACA ಚೊಂದು ಪೇರೆಟ್ಟದಾಯಿ ಇಂಡಿಯನ್ ಕಾಂಬಾಟ್ ಸ್ಪೋರ್ಟ್ಸ್ ಅಕಾಡೆಮಿ ಇಪ್ಪ ಮೈಕಾಲ್ದು ತೊಡಗಿರು. ಈ ವಿಷಯತ್ತು ಮೈಕಾಲ್ದು ನಡಿನ ಸುದ್ದಿಗೋಷ್ಠಿಯಲ್ಲಿ ಮುಂದೆ ಅಕಾಡೆಮಿರೆ ಮೂಪ ರಾಜ್ಗೋಪಾಲ್ ರೈ ICACA ಜೆಂಡಾ ಎತ್ತಿ ಪೋನಲ್ಲಿ ತೊಡಗಿತ್ತು. ಬೇರೆ ಬೇರೆ ಮಾರ್ಷಲ್ ಕಲಾವಿದ ಮಾರ್ಗ ಗಟ್ಟಿನೆಲ್ಲ ಇಟ್ಟರು. ಇದಕ್ಕೆ ಅಕಾಡೆಮಿರೆ ತೊಡಕ ಹಾಕಿ ಜಿತೇಶ್ ಬಂಜನ್ ಪಿನ್ನ ತರಬೇತಿ ಕೊಡುಕದಾಯಿ ಶ್ಯಾಮಾನಂದ, ಕ್ಲಿಂಟನ್, ಕ್ಲೆನಿನ್, ಡಿಕ್ರೂಜ್ ಕಾರಣ ಅಂಟು ಐಲ್ಚೊಂತು. ಮೈಕಾಲ್ದು ಪರ್ನೆ ಜಿತೇಶ್ ಆಲ್ಮಾರ್ ಏದು ಸಾಧ್ಯ ಇಲ್ಲ ಅಂತ ಚೊನ್ನೊಂಟಿನ್ನಾರ ಅದ್ರೆಮಿ ಪಿಡ್ಚಿದ್ದು ಬೆಳ್ನೀರು ಊಡ ಜೀವನ ನಡಪಾಟಕ್ಕೆ ಸಾಧ್ಯ ಆವತ್ತೇದಲು ಬೊಂಬಾಯಿಗೆ ಪೋಯ್ತು ಪೋನಾರ ಮತ್ತೆ ವರ್ಷತ್ತಲು ಕಿಕ್ ಬಾಕ್ಸಿಂಗ್ ತೊಡಗಿತ್ತು ಇಂಡು ನಗಲೆ ರಾಯತ್ತೆ ಪೆರಿಮೆರೆ ನೇದಾವಾಯಿರುಂಟು ತೆರಿಪಾಟಿತು. ಮೈಕಾಲ್ತಲು ಸಚಿನ್ ರಾಜ್, ಬಿಪಿನ್ ರಾಜ್ ರೈ ಪಿನ್ನೆ ಸುರೇಂದ್ರ ಬಿ ಇಂಗಲೆ ಕೂಡಾಟತ್ತಲು ಮಾರ್ಷಲ್ ಆರ್ಟಿಸ್ಟ್ ಕಲಾವಿದರ ಮಾರೆ ತಯಾರಾಕಿದ ಜವಾಬ್ದಾರಿಗೆ ಎತ್ತರಾರುಂಟು ರಾಜ್ಗೋಪಾಲ್ ರೈ ಚೊಂತು. ಒಂದು ಕಡೆಯಲ್ಲಿ ಅವ್ರದ್ದು 3-4 ಕಡೆಯಲ್ಲಿ ಜಿಮ್ ಇದೆ. ಈಗ ಅವರು ಮಂಗಳೂರಿನ ನಮ್ಮ ಇಲ್ಲಿ ಒಟ್ಟಿಗೆ ಒಡಂಬಡಿಕೆ ಸೇರಿಕೊಂಡು ಇಲ್ಲಿ ಅದು ಅವರು ಇಂಡಿಯನ್ ಕಾಂಬಾಟ್ ಸ್ಪೋರ್ಟ್ಸ್ ಅಕಾಡೆಮಿಯನ್ನು ಇಲ್ಲಿ ಸ್ಟಾರ್ಟ್ ಮಾಡಲಿಕ್ಕಿದ್ದಾರೆ.
ಅದರಿಂದ ನಿಮ್ಗೆ ಗೊತ್ತಿರ್ಬೋದು MM ಅಂತ ಹೇಳಿದರೆ ಈಗ ಮಾರ್ಷಲ್ ಆರ್ಟ್ಸ್ ಅದರಲ್ಲಿ ಸೋ ಮೆನಿ ಫೈಟ್ಸ್ ಅಂದರೆ ಬೇರೆ ಬೇರೆ ವಿಭಾಗಗಳಿದೆ. ಈಗ ನಾವು ಕರಾಟೆ, ಬಾಕ್ಸಿಂಗ್, ಮ್ಯೂಥೈ, ರಸ್ಲಿಂಗ್ ಎಲ್ಲ ಅದರಲ್ಲಿ ಒಂದೊಂದರಲ್ಲಿ ಒಂದೇ ಥರದ ಅದಕ್ಕೆ ಕೆಲವು ರೂಲ್ಸ್ ಇದೆ, ಗೊತ್ತಿದೆ. ಎಲ್ಲ ನಿಂತೆ ಫೈಟ್ ಮಾಡುವಂಥದ್ದು, ಬಾಕ್ಸಿಂಗಲ್ಲಿ ಸಹ ಹಾಗೆ. ಆದರೆ ಇದರಲ್ಲಿ ಎಲ್ಲ ಅಂದರೆ ನಾವು ಕುಸ್ತಿ, ರೆಸ್ಲಿಂಗ್ ಕೆಳಗೆ ಬಿದ್ದು ಸಹ ಫೈಟ್ ಮಾಡಲಿಕ್ಕೆ ಉಂಟು, ನೀವು ನೋಡಿರ್ಬೋದು. ಅಂಥ ಒಂದು ಕಲೆ ಇದು. ಮಂಗಳೂರಿಗೆ ಒಂದೇ MMA ಇದರಲ್ಲಿ ಆಗುವಂಥ ಒಂದು ಜಿಮ್ ಅಂತ ಹೇಳಿದ್ರೆ ಇದೆ ದೊಡ್ಡದು. ಮಂಗಳೂರಲ್ಲಿ ಯಾವುದು ಇಂತಹ ಬೇರೊಂದಿಲ್ಲ. ಇಲ್ಲಿ ಈಗ ನಮ್ಮ ಇದರ ಹೆಡ್ ಕೋಚು ಜಿತೇಶ್ ಅಂತ ಹೇಳಿದ್ರೆ ಒರಿಜಿನಲಿ ಹುಟ್ಟಿದ್ದು ಮಂಗಳೂರಲ್ಲಿ. ಆದರೆ ಬಾಂಬೆಗೆ ಹೋಗಿ ಅಂದರೆ ಬ್ಯಾಂಗ್ಳೂರಲ್ಲಿ ಹೋಗಿ ಅಲ್ಲಿ ಫೈಟ್ ಕಲಿತು ಆನಂತರ MMA ನೇಷನಲ್ಲಿ ಫೈಟ್ ಮಾಡಿ ಪ್ರಶಸ್ತಿ ಪಡೆದು ಆನಂತರ ಜಿಮ್ ಮಾಡಿ ಅವರು ಈಗ ಬ್ಯಾಂಗ್ಳೂರಲ್ಲಿ ದೊಡ್ಡ ರೀತಿಯ ಯಶಸ್ವಿಯನ್ನು ಪಡೆದಿದ್ದಾರೆ. ಈಗ ಅವರಿಗೆ ಮಂಗಳೂರಿಗೆ ಹುಟ್ಟಿದ ಊರಲ್ಲಿ ಒಂದು ಜಿಮ್ ಮಾಡು ಅಂತ ಹೇಳಿ ನಮ್ಮೊಟ್ಟಿಗೆ ಬಂದಿದ್ದಾರೆ. ಇದು ಅವರ ಇಬ್ಬರು ಒಟ್ಟಿಗೆ ಅವ್ರದ್ದು ಶಾಕ್ ಕೋಚ್ ಇದ್ದಾರೆ. ಅವರು ಸಹ ನ್ಯಾಷನಲ್ ಫೈಟರ್, ನ್ಯಾಷನಲ್ಲಿ ಫಸ್ಟ್ ಬಂದವರು. ತಮಗೆಲ್ಲ ಗೊತ್ತಿರ್ಬೋದು, ನಾವು ಮ್ಯೂಥೈ ಅಸೋಸಿಯೇಷನ್ ಅಧ್ಯಕ್ಷನಾಗಿರುವಾಗ ನಾವು ಇಲ್ಲಿ ರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ ಮಾಡಿದ್ದೆವು ಮಂಗಲ ಸ್ಟೇಡಿಯಂನಲ್ಲಿ. ಅದು ಚಾರಿತ್ರಿಕವಾಗಿದೆ. ನಮ್ಗೆ ಗೊತ್ತಿದೆ, ಮಂಗಳೂರಲ್ಲಿ ಒಂದು ನ್ಯಾಷನಲ್ ಟೂರ್ನಮೆಂಟ್ ಅಂತ ಹೇಳಿದರೆ ಒಂದು 2, 3, 4 ಸ್ಟೇಟ್ ಬರ್ತದೆ. ಇದರಲ್ಲಿ 27 ಸ್ಟೇಟ್, ಆನಂತರ ಕೆಲವು ಚಿಕ್ಕ ದ್ವೀಪಗಳಂಥದ್ದು 27 ಇಷ್ಟು ದೊಡ್ಡ ರೀತಿಯಲ್ಲಿ ಒಂದು ಭಾಗವಹಿಸಿದಂಥ ಟೂರ್ನಮೆಂಟ್ ಇಂಡಿಯಾದಲ್ಲಿ ಎಲ್ಲಿಯೂ ಆಗಲಿಲ್ಲ. ಒಂದು ರೆಕಾರ್ಡ್ ಅದು. ಅದಕ್ಕೆ ಒಳ್ಳೆ ರೀತಿಯ ಪ್ರಚಾರ ತಾವು ಸಹ ಕೊಟ್ಟಿದ್ದೀರಿ. ಅದನ್ನೆಲ್ಲ ಜಿತೇಶ್ ನೋಡಿ ನಮ್ಮ ಹತ್ರ ಬಂದು ನಾವು ಇಲ್ಲಿ ಮಾಡುವಂತ ಹೇಳಿದ ಕಾರಣ ಅವರು ಸಹ ನಮ್ಮ ಸಚಿನ್ ರಾಜ್ ಅವರು ಸಹ ಫೈಟಿಂಗ್ ಇದರಲ್ಲಿ ಇದ್ದ ಕಾರಣ, ಕರಾಟೆಯಲ್ಲಿ ನ್ಯಾಷನಲ್ ತುಂಬ ಸಲ ಒಂದು 5-6 ಸಲ ಚಾಂಪಿಯನ್ ಎಲ್ಲ ಆದ ಕಾರಣ ಇವರಿಗೆ ಅದರ ಕನೆಕ್ಷನ್ ಆಗಿ ಈಗ ನಾವು ಅವರೊಟ್ಟಿಗೆ ಇಲ್ಲಿ ಇದನ್ನು ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಈಗ ಕರೆದಿದ್ದೇವೆ. ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಎಲ್ಲ ಗ್ರಾಮத்திலும் ಹಕ್ಕುಪತ್ರ ಕೊಡ್ಕುறத ಲೇಸ್ ನಡ್ನು ತೋರ್ 2 ವರ್ಷ ಆಯ್ತು. ಆಯಂಗು ಬೆಲ್ಮತ್ತಲು ಹಕ್ಕುಪತ್ರ ಕೊಡ್ಕುற ಲೇಸ್ ನಡ್ನುತ್ತಿಲ್ಲ ಅಂತ ಅವಡೆ ಚೆಮ್ಮ ಎಡಗೇರೆಂತು ಈ ಎಲ್ಲ ಎಡಗೇರು ದೂರ ಆಯ್ಪಿನ್ನೆ ಹಕ್ಕುಪತ್ರ ಕೊಡ್ಕುற ಲೇಸ್ ಇಪ್ಪ ನಡ್ನರು. ಉಳ್ಳಾಲ ತಾಲೂಕು ಆಯ್ಪಿನ ಸುರೂಚೊಲ್ಲೂರು ನೆಲೆಯಲ್ಲಿ ಬೆಲ್ಮಾ ಗ್ರಾಮ ಪಂಚಾಯತ್ ಪಾವತಂಗ ಹಕ್ಕುಪತ್ರ ಒದಿಯಾಕ್ರೆ ಲೇಸ್ ಬೆಚ್ಚಿದ್ದು ಡಾಕ್ಟರ್ BR ಅಂಬೇಡ್ಕರ್ ರೇ ಪೆತ್ತೆ ನಾಲಾಚಾರನಾಕ್ ಇನ್ನು ನಗಲ ದೇಶത്തെ ആൾമാർ കന്യാകുമാരി പിടിച്ചിട്ട് കാശ്മീരത്തോൽ ഏതൊരു പേടിയില്ലാണ്ട് ഓടാടോക്ക് സാധ്യമായിരുന്നെങ്കിൽ അത് അംബേദ്കർ എഴുതിയ ಸಂವಿಧಾನ ಕಾರಣ ಅಂಟು ಶಾಸಕ ಯುಟಿ ಖಾದರ್ ಚಂತು. ಕಂದಾಯ ಇಲಾಖೆ ಪಿನ್ನೆ ಬೆಲ್ಮಾ ಗ್ರಾಮ ಪಂಚಾಯತ್ ತರಫ್ಲು ಬೆಲ್ಮಾ ಗ್ರಾಮ ಪಂಚಾಯತ್ ಜಾಲು ನಡ್ನೆ ಡಾಕ್ಟರ್ BR ಅಂಬೇಡ್ಕರ್ ರೇ ಪೆತ್ತೆ ನಾಲಾಚಾರ್ಯನೆ ಪಿನ್ನೆ 94cc ಹಕ್ಕುಪತ್ರ ಓದಿಯಾಕ ರಿಲೇಸ್ ಲಯಲ್ ಮುಂದಿತ್ತು. ಇವತ್ತು ಯಾವಾಗ ನಾವು ಕಾರ್ಯಕ್ರಮ ಮಾಡ್ಬೋದು ಅಂತ ಕೇಳಿದಾಗ ನಮ್ಮ ಅಂಬೇಡ್ಕರ್ ಜಯಂತಿ ದಿವಸವೇ ಅದು ಕಾರ್ಯಕ್ರಮ ಹಮ್ಮಿಕೊಳ್ಳು ಅಂತ ನಾವು ಕೂಡ ಹೇಳಿದ್ದೆವು. ಯಾಕೆಂತ ಹೇಳಿದರೆ ಉಳ್ಳಾಲ ತಾಲೂಕು ಇವತ್ತು ನಿರ್ಮಾಣ ಆಗಿ ತಾಲೂಕು ಮಟ್ಟದ ಅಂಬೇಡ್ಕರ್ ಪ್ರೋಗ್ರಾಮ್ ಎಲ್ಲಿ ಅದು ಆಗಿದ್ರೆ ಅದು ಬೆಲ್ಮದಲ್ಲಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. BR ಅಂಬೇಡ್ಕರ್ ಸಂಬಂಧಪಟ್ಟ ಹಾಗೆ ಭಾರತ ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಅವರ ಬಗ್ಗೆ ನಿಮಗೆಲ್ಲರೂ ಕೂಡ ಭಾಳ ಚೆನ್ನಾಗಿ ಗೊತ್ತಿರುವಂಥ ವಿಚಾರ. BR ಅಂಬೇಡ್ಕರ್ ಸಂವಿಧಾನವನ್ನು ನಾವು ತಳಮಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿ ಮತ್ತು ಯುವ ಜನರಿಗೆ ಅತ್ಯಂತ ಜನಜಾಗೃತಿ ಮೂಡಿಸುವ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ಭಾರತ ದೇಶದ ಉದ್ದಗಲಕ್ಕೂ ಅದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಈ ದೇಶದ ದುರ್ಬಲ ವರ್ಗ, ಈ ದೇಶದ ಬಡವರು, ಈ ದೇಶದ ರೈತರು, ಈ ದೇಶದ ಕಾರ್ಮಿಕರು, ಈ ದೇಶದ ಹಿಂದುಳಿದ ವರ್ಗದವರು, ದಲಿತರು, ಅಲ್ಪಸಂಖ್ಯಾತರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡುವುದಿದ್ದರೆ ಅದು BR ಅಂಬೇಡ್ಕರ್ ಸಂವಿಧಾನವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರ ಸಂವಿಧಾನವೇ ನಿಮ್ಗೆಲ್ಲರಿಗೂ ಕೂಡ ಓಡಾಡಲಿಕ್ಕೆ ಧೈರ್ಯ ಇವತ್ತು ಕೊಟ್ಟಿದೆ. ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ನಾವು ಹೇಳಿದೆ ನಮಗೆ ಸಂವಿಧಾನದ ಹಕ್ಕಿದೆ, ಸಂವಿಧಾನ ಹಕ್ಕನ್ನು ಕೊಡಿ ಅಂತ ಕೇಳುವಂಥ ಒಂದು ದೊಡ್ಡ ಮಟ್ಟದ ಧೈರ್ಯ ಕೊಟ್ಟಿದ್ರೆ ಅವತ್ತು ಇದನ್ನು ಬರೆದಂಥ BR ಅಂಬೇಡ್ಕರ್ ಇವತ್ತು ಬರೆದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೆಲ್ಮಾ ಗ್ರಾಮ ಪಂಚಾಯತ್ ಕೊರೆ ಎಡಂಗೇರು ಇನ್ನೆದಲು ಕಲಿಂಜ ಬಟ್ಟ ಹಕ್ಕುಪತ್ರ ಕೊಡ್ಕೋಗು ಆಯ್ತಿಲ್ಲ ಅಂತ ಆ ಎಡಂಗೇರ್ರೆ ಕಂದಾಯ ಇಲಾಖೆ ರಂಗ ಸರಿಯಾಕೆದಲು ಇಪ್ಪ ಹಕ್ಕುಪತ್ರ ಕೊಡ್ಕೋಗು ಸಾಧ್ಯ ಆಯಿರುಂಟು ಬೆಲ್ಮಾ ಗ್ರಾಮ ಪಂಚಾಯತ್ ತಲೆಮುಪ್ಪ CM ಅಬ್ದುಲ್ ಸತ್ತಾರ್ ತೆರಿಪಾಟಿತ್ತು. ಹಲವಾರು ವರ್ಷಗಳಿಂದ ಬೆಲ್ಮಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಕ್ಕುಪತ್ರ ಕೊಡಲು ಸಾಧ್ಯವಾಗಲಿಲ್ಲ. ಹಲವಾರು ಕಾರಣಗಳಿಂದ ಅದು ಬಾಕಿಯಾಗಿ
ಉಳಿದಿದೆ. ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ನಡೆಸ್ತಾ ಇದ್ದೇವೆ. ಅದನ್ನೆಲ್ಲವನ್ನು ಸರಿಪಡಿಸಿಕೊಂಡು ಮಾನ್ಯ ತಹಶೀಲ್ದಾರ್ರವರು ಇವತ್ತು ಹಕ್ಕುಪತ್ರೆಯನ್ನು ವಿತರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದೇ ಅರ್ಥಕ್ಕೆ ಕಾಟಕೊನೊಂಡೆ ಗಾಡಿ ಸ್ವಚ್ಛ ಸೇನಾನಿರೆ ಕಿ ಶಾಸಕ ಯುಟಿ ಖಾದರ್ ಪಂಚಾಯತ್ ಕೊಟ್ಟುದು. ಗ್ರಾಮ ಕರಣಿಗರ ಕಚೇರಿ ಪಿನ್ನ ಸೋಲಾರ್ ವ್ಯವಸ್ಥೆ ಖಾದರ್ ತೊಡಕ ಕೊಟ್ಟುದು. ಪಂಚಾಯತ್ರೆ ಜಂಡಾಮತೆ ತಲೆಮೂಪ ರಮ್ಲತ್, ಪಿರಾಕ್ರೆ ತಲೆಮೂಪ ಯೂಸುಫ್ ಬಾವ, ಮೈಕಾಲ ತಾಲೂಕು ಪಂಚಾಯತ್ರೆ ಪಿರಾಕ್ರೆ ತಲೆಮೂಪ ಮೊಹಮ್ಮದ್ ಮೋನು, ತಹಸೀಲ್ದಾರ್ ಗುರುಪ್ರಸಾದ್, ಪಂಚಾಯತ್ರೆ PDO ನವೀನ್ ಹೆಗಡೆ, VA ಶ್ವೇತಾ ಪಿನ್ನ ಪಂಚಾಯತ್ರೆ ಸದಸ್ಯಮಾರು ಇನ್ಯಾರ್ತಿಗಿన్నారు. TH ನಜೀರಿನೊಲಿಯಲ್ಲೇ ನಿಧಾ ಬುರ್ಕಾ ಮಹಲ್ ದೇರ್ಲಾಟೆಲುಲೆದು ಎಲ್ಲರೂ ಗೊಂತುಲೆ ವಿಷಯ 27 ಬುರ್ಕಾ ಮಹಲ್ಲೆ ಒತ್ತುಲೆ ರಾಯಲ್ ಮೆನ್ಸ್ ಕ್ಲಬ್ ಚೊಲ್ಲರೆ ಆನಿಂಗಲೆ ಪ್ಯಾಂಟ್ ಚಟ್ಟೆರ ಅಂಗಡಿ ತೊಡಗಿರು. ಇದರ ತೊಡಕತ್ತೆ ಲೇಸ್ ನಟ್ಟದು. TH ನಜೀರ್ ಇಯಲ್ಲೇ ರಾಯಲ್ ಮೆನ್ಸ್ ಕ್ಲಬ್ ಆನಿಂಗಲೆ ಚಟ್ಟೆ ಪ್ಯಾಂಟ್ರ ಅಂಗಡಿ ಡೇರ್ಲಗಟ್ಟೆ ಜಂಕ್ಷನ್ಲುಲ್ಲೆ ಗೋಲ್ಡ್ ಕಲ್ಚರಲ್ ಟವರ್ ಇದಲು ತೊಡಗಿರು. ನಿಧಾ ಚೊಲ್ಲುರೆ ಪೇರ್ಲು ಬುರ್ಕತ್ತೆ ಅಂಗಡಿ ನಡಪಾಟಿಂಡುಲೆ ನಜೀರ್ ಇಪ್ಪ ಆದರೆ ಒತ್ತುಲೆ ಆನಿಂಗಂಗ್ ಬೆನ್ಮಾಯಿತ್ತು ಚಟ್ಟೆ ಪ್ಯಾಂಟ್ರ ಅಂಗಡಿ ತೊಡಗಿರು. ಈ ಅಂಗಡಿಲು ಆನಿಂಗಂಗ್ ಬೆನ್ಮಾಯೆ ಜೀನ್ಸ್ ಪ್ಯಾಂಟ್ ಚಟ್ಟೆ ಬನಿಯನಿಂಗಂತೆ ಬಸ್ತಂಗ ಕಿಟ್ರು. ಈ ಅಂಗಡಿರೆ ನಜೀರ್ ಹಬ್ಬ TH ಅಬ್ಬು ಪಿನ್ನೆ ಉಮ್ಮ ಆಸಿಯಮ್ಮ ಹಿಂಗ ನಾಡೆ ಪೂಲ್ ಹಾಕಿದ್ದು ತೊಡಕ ಕೊಡ್ತಾರೆ. ನಜೀರೆ ಕುഞ്ഞಬ್ಬ TH ಅಬ್ಬಾಸ್ ದುವಾ ಹಾಕಿದ್ದು. ಪಾವೂರ್ ಗ್ರಾಮ ಪಂಚಾಯತ್ ಸದಸ್ಯ ವಲೇರಿಯನ್ ಡಿಸೋಜಾ, ಜಂಡಾಮತೆ ತಲೆಮುಪಾಯೆ ಮೊಹಮ್ಮದ್ ಅನ್ಸಾರ್ ಹಿಂಗ ಲೇಸಲಿಂತು ಅಂಗಡಿಯಲ್ಲಿ ನಲ್ಲ ಬಾನ್ಯ ಬರ್ಟ್ರು. ನಜೀರ್ ಸ್ವಂತ ಕಾರ್ಖಾನೆ ತೊಡಗೋಗು ಪಡಚವನು ಕಿರ್ಫ ಕಾಟುಂಟು ನಲ್ಲ ಪಾಲಕ ಚೊన్నారు. ನಮ್ಮ ಈ ದೇರ್ಲಗಟ್ಟೆ ಪರಿಸರದಲ್ಲಿ ಒಳ್ಳೆಯ ಶಾಪ್ಗಳು ಆರಂಭವಾಗಿದ್ದು, ಈ ಜಂಕ್ಷನ್ನಲ್ಲಿ ಮಾಡಿದಂಥ ವರ್ಣರಂಜಿತ ಬಟ್ಟೆ ಅಂಗಡಿಗಳು ಅದು ಕೂಡ 2ನೇ ಅಂಗಡಿ ಅಂತೇಳಿ ನಜೀರ್ ಅದಂತ ಹೇಳ್ಬೋದು. ನಾನು ಈ ಸಂದರ್ಭದಲ್ಲಿ ನಜೀರ್ಗೂ ಶುಭ ಹಾರೈಸ್ತಾ ಇದ್ದೀನಿ. ಇನ್ನೂ ಒಳ್ಳೆಯ ವ್ಯಾಪಾರ ಆಗಲಿ, ಮತ್ತು ಅವರದೇ ಆದ ಫ್ಯಾಕ್ಟ್ರಿ ಒಂದು ಇಲ್ಲಿ ನಮ್ಮ ರೆಡಿಮೇಡ್ ಶಾಪು ಎಲ್ಲ ರೆಡಿಮೇಡ್ ಅಂಗಡಿಗಳು ಬಂದಿದ್ದರಿಂದ ಅವರದೇ ಒಂದು ಫ್ಯಾಕ್ಟ್ರಿ ನಮ್ಮ ಬ್ರ್ಯಾಂಡ್ ದೇರ್ಲಗಟ್ಟೆ ಪರಿಸರದಲ್ಲಿ ಆಗಲಿ. ಈ ಉದ್ಘಾಟನೆಯ ಪ್ರಯುಕ್ತ ಇವತ್ತು ವಿಶೇಷವಾದಂಥ ಒಂದು ಆಫರನ್ನು ನೀಡಿರುತ್ತಾರೆ. ಇವತ್ತು ಯಾವುದೇ ರೀತಿಯ ಒಂದು ಬಟ್ಟೆ, ಒಂದು ಪ್ಯಾಂಟ್ ಶರ್ಟ್ ತಗೊಂಡರೆ 1100 ರೂಪಾಯಿಗೆ ರಿಯಾಯಿತಿ ದರದಲ್ಲಿ ಇವತ್ತು ನೀಡ್ತಾ ಇದ್ದಾರೆ. ಇನ್ಶಾ ಅಲ್ಲಾ ಬರುವ ದಿನಗಳಲ್ಲಿ ನಾಳೆಯಿಂದ ನಮ್ಮ ಈದ್ನ ಪ್ರಯುಕ್ತ ಪೆರ್ನಾಲ್ ದಿವಸದವರೆಗೆ ಒಂದು ಜೋಡಿ ಅಂದರೆ ಒಂದು ಶರ್ಟ್ ಪ್ಯಾಂಟ್, ಯಾವುದೇ ರೀತಿಯ ಶರ್ಟ್ ಇರಲಿ, ಅದೇ ರೀತಿ ಪ್ಯಾಂಟ್, ಯಾವುದೇ ಕಾಟನ್ ಪ್ಯಾಂಟ್ ಅಥವಾ ಜೀನ್ಸ್ ಪ್ಯಾಂಟ್ ಇರಲಿ, ಅದಕ್ಕೆ 1200 ರೂಪಾಯಿಯ ದರದಲ್ಲಿ ತಮಗೆ ಒಳ್ಳೆಯ ರೀತಿಯ ಬಟ್ಟೆ ಬರೆಗಳನ್ನು ಈ ಒಂದು ಸಂಸ್ಥೆ ನೀಡಲಿದೆ. ಅದಕ್ಕೆ ನಮ್ಮ ಎಲ್ಲ ಗ್ರಾಮಸ್ಥರು, ಅದೇ ರೀತಿ ನಮ್ಮ ಎಲ್ಲ ಸಹೃದಯ ಬಂಧುಗಳು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ, ഞങ്ങളെ അങ്ങടിയിൽ ആനിങ്ങ ഉപയോഗമായത് നല്ല ഇതായി ಚಟ್ಟೆ ಜೀನ್ಸ್ ಪ್ಯಾಂಟ್, ಜೀನ್ಸ್ ಚಟ್ಟೆ, ಬನಿಯಾನ್ ಹಿಂಗಂತೆ ಬಸ್ತಿಂಗ ಕಿಟ್ರು. ಮುನ್ನಲ್ತೆಗೆ ಸ್ವಂತ ಕಾರ್ಖಾನೆ ತೊಡಂಗರಿ ಇರಾದೆ ಉಂಟು ಅಂಗಡಿರೆ ದನಿ TH ನಜೀರ್ ತೆರಿಪಾಟಿತ್ತು. ನನ್ನ ಮೊದಲನೇ ಶಾಪು ಲೇಡೀಸಿಗೆ ಆಗಿ ನಾನು ಮಾಡಿದ್ದೇನೆ. ಅದೇ ರೀತಿ ಇವಾಗ ನಾನು ರಾಯಲ್ ಮೆನ್ಸ್ ಕ್ಲಬ್ಬನ್ನು ಉದ್ಘಾಟನೆ ಮಾಡಿದಂಥ ನನ್ನ ತಂದೆಯವರಿಗೆ ನಾನು ಸ್ಮರಿಸುತ್ತಾ, ಅವರ ಆಶೀರ್ವಾದದಿಂದ ಮತ್ತು ನನ್ನ ತಾಯಿಯವರ ಆಶೀರ್ವಾದದಿಂದ ನಾನೊಂದು ಈ ಒಂದು ಶಾಪನ್ನು ಆರಂಭ ಮಾಡಿದ್ದೇನೆ. ಆದರೆ ನನ್ನ ಫ್ಯಾಮಿಲಿ ಮತ್ತು ಎಲ್ಲ ಬಂಧು ಬಳಗ ಮತ್ತು ಹಿತೈಷಿಗಳನ್ನು ನಮ್ಮ ಚಿಕ್ಕಪ್ಪನವರಂಥ ಅಬ್ಬಾಸಾಕನವರಿಗೂ ಸ್ಮರಿಸುತ್ತಾ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ನಾನು ಗ್ರಾಹಕರಿಗೆ ಇನ್ನು ಮುಂದಕ್ಕೆ ಒಳ್ಳೆಯ ಕ್ವಾಲಿಟಿಯನ್ನು ಕೊಟ್ಟು ತುಂಬ ಕಡಿಮೆ ರೇಟಲ್ಲಿ ನಾನು ವ್ಯಾಪಾರ ಮಾಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ನನ್ನದೇ ಆದಂತಹ ಒಂದು ನ್ಯೂ ಬ್ರ್ಯಾಂಡನ್ನು ನಾನು
ಓಪನ್ ಮಾಡ್ತಾ ಇದ್ದೇನೆ. ನನ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಒಂದು ಕೆಪಾಸಿಟಿ ಇದೆ, ಯಾಕೆಂದರೆ ನನ್ನಲ್ಲಿ ಟೈಲರಿಂಗ್ ಕ್ವಾಲಿಟಿ ಉಂಟು. ಆದ್ದರಿಂದ ಇನ್ನು ಮುಂದಕ್ಕೆ ನಾನು ಮ್ಯಾನುಫ್ಯಾಕ್ಚರ್ ಮಾಡುವ ತುಂಬ ಗ್ರಾಹಕರಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ ನಾನು ಕೊಡುವಂತಹ ಒಂದು ಶುಭ ಸುದ್ದಿಯನ್ನು ಗ್ರಾಹಕರಿಗೆ ಹೇಳಲು ಇಚ್ಛೆ ಪಡುತ್ತಾ ಇದ್ದೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಈ ವಾರ್ತೆ ಬೇರೆ ವಾರ್ತೆ ಹುಡುಗ ಅಕೇರಿ ಆಯ್ತು ಬಂಡೆ ವಾರ್ತೆ ಇದೇನಾಯ್ತು ನಿಂಗಲ ಮುಂದೆ ಮಾಡ ಅತ್ತ ತೊಲ್ಲು ಚೆಂಡಿಕರು ನಂಗಲೆ ನಿಂಗಲೆ ಪಿಸತೆ ಚಾನಲ್ ಪೊಸಕುರಲ್.